ನವಚೇತನ ಸೇವಾ ಬಳಗ ತೋಡಾರು ಇದರ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು 5 ಬಡ ಕುಟುಂಬದ ಚಿಕಿತ್ಸೆ ನೆರವಿಗಾಗಿ ಒಟ್ಟು 67,000 ರೂಪಾಯಿಯನ್ನು ನೀಡಲಾಯಿತು. ಬ್ರೈನ್ ಟ್ಯೂಮರ್ ಕಾಯಿಲೆಯಿಂದ ಬಳಲುತ್ತಿದ್ದ ಮೂಡಬಿದ್ರೆ ಕೆಲ್ಲಬತ್ತಿಗೆ ನಿವಾಸಿ ನಾರಾಯಣ್ ಕುಲಾಲ್, ವಾಮಂಜೂರು ಮೂಡಶೆಟ್ಟಿ ನಿವಾಸಿ ರತನ್, ಬೆಳ್ತಂಗಡಿ ತಾಲೂಕಿನ ಗುಂಡೇರಿ ನಿವಾಸಿ ಸೆಲಿನಾ, ತೋಡಾರು ನಿವಾಸಿ ಮೀನಾ ಹಾಗೂ ಅಲ್ವೇಕೋಟಿ ಯರ್ಮಲ್ ನಿವಾಸಿ ದಿವಾಕರ್ ಸುವರ್ಣ ಇವರಿಗೆ ಈ ಒಂದು ಸಹಾಯಧನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ತಂಡದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ನವಚೇತನ ಸೇವಾ ಬಳಗದ ನಮ್ಮೆಲ್ಲ ಕಾರ್ಯಕರ್ತರ ಹಾಗೂ ನಮ್ಮೆಲ್ಲ ದಾನಿಗಳ ಸಹಕಾರದಿಂದ ನವಚೇತನ ಬಳಗದ 44 ಹಾಗೂ 45ನೇ ಸೇವಾ ಯೋಜನೆಯನ್ನು ಇವತ್ತು 2 ಕುಟುಂಬಗಳಿಗೆ ನಾವು ವಿತರಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ಈ ತಿಂಗಳಲ್ಲಿ ಸುಮಾರು 70,000ವರೆಗಿನ ಒಂದು ಸೇವೆಯನ್ನು ಕೊಡುವಂತಹ ನಿರ್ಧಾರವನ್ನು ಸಹ ನಮ್ಮ ಸೇವಾ ಸಂಘ ಕೈಗೊಂಡಿದೆ. ಸಮಾಜಮುಖಿಯಾದಂಥ ಒಂದು ಕಾರ್ಯ ಹಾಗೂ ತೀವ್ರ ಅನಾರೋಗ್ಯ ಸಂದರ್ಭದಲ್ಲಿ ನಾವು ಈ ಒಂದು ಸ್ಪಂದನೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಮ್ಮ